ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಿರುವೇರ್ ಕುಡ್ಲ ಆಶ್ರಯದಲ್ಲಿ ನಗರದ ಡೊಂಗರಕೆರೆ ಕೇಂದ್ರ ಹೈಸ್ಕೂಲ್ನ ಸಭಾಂಗಣದಲ್ಲಿ ಈ ಶಿಬಿರವನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಿರುವೇರ್ ಕುಡ್ಲ ರಿಜಿಸ್ಟರ್ ಹಲವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸುವ ಮೂಲಕ ಬಡವರ ಕಣ್ಣೀರು ಹೋಗಲಾಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇನ್ನು ನಿರಂತರ ರಕ್ತದಾನ ಶಿಬಿರ, ಸಮಾನ ಮನಸ್ಕ ಯುವಕರ ತಂಡ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿ ಸಮಾಜ ಕಟ್ಟುವ ಕಾರ್ಯ ಮಾಡುತ್ತಿದೆ ಎಂದು ಹೇಳಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನ ದಿವಸದ ಪ್ರಯುಕ್ತವಾಗಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಮಾಡಿದಂಥ ತ್ಯಾಗ, ಬಲಿದಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಮಾಡಿದಂಥ ಕೊಡುಗೆಯನ್ನು ನೆನಪಿಸಿಕೊಳ್ಬೇಕು. ಅದನ್ನು ಮುಂದಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಹೇಳಿಸುವಂಥ ಕೆಲಸ ಕಾರ್ಯಗಳು, ಮಾಹಿತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಮಂಗಳೂರಿನ ಕೆನರಾ ಹೈಸ್ಕೂಲ್ ಡೊಂಗರಕೆರೆ ಪರಿಸರದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, ಬಿರುವೇರ್ ಕುಡ್ಲ ಸಂಸ್ಥೆ ಇರ್ಬೋದು, ಇವರ ವತಿಯಿಂದ ನಿರಂತರವಾಗಿ ರಕ್ತದಾನದ ಶಿಬಿರ, ಹಲವಾರು ಕಷ್ಟದಲ್ಲಿರುವಂಥ ವ್ಯಕ್ತಿಗಳ ಕಣ್ಣೀರು ಒರೆಸುವಂಥ ಕಾರ್ಯಕ್ರಮ, ಬಹಳಷ್ಟು ರೀತಿಯ ಸಮಾಜದ ಪ್ರತಿಯೊಂದು ವ್ಯಕ್ತಿಗಳಿಗೆ ಮುಖ್ಯವಾಗಿ ತರಬೇಕಂತ ಪೂರ್ಣ ಪ್ರಮಾಣದ ಪ್ರಯತ್ನಗಳನ್ನು ಸೇವಾಂಜಲಿ ಟ್ರಸ್ಟ್ ಮತ್ತು ಬಿರುವೇರ್ ಕುಡ್ಲದ ಕಡೆಯಿಂದ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ನರೇಶಣೆ, ಹನುಮಂತ ಕಾಮತ್, ಬಿರುವೇರ್ ಕುಡ್ಲ ಸ್ಥಾಪಕಾಧ್ಯಕ್ಷರಾದ ಉದಯ್ ಪೂಜಾರಿ, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್, ನರೇಶ್ ಪ್ರಭು, ಚೇತನ್ ಕಾಮತ್, ಬಿರುವೇರ್ ಕುಡ್ಲ ಉಪಾಧ್ಯಕ್ಷರಾದ ರಾಕೇಶ್ ಸಾಲಿಯನ್, ಚಿಲಿಂಪಿ, ಕಿಶೋರ್ ಬಾಬು, ರಜತ್ ಕುಲಾಲ್, ಬಿರುವೇರ್ ಕುಡ್ಲದ ಅಶೋಕ್ ನಗರದ ಸಂಚಾಲಕಿ ಸುಮಂಗಲಾ ಸಿ ಕೋಟ್ಯಾನ್, ನಿರೀಕ್ಷಾ, ಅಶ್ವಿತಾ ಆಮೀನ್ ಉಪಸ್ಥಿತರಿದ್ದರು. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.